ಕಟೀಲು ಬ್ರಹ್ಮಕಲಶೋತ್ಸವದ ಅಂಗವಾಗಿ ಬ್ರಾಹ್ಮರಿ ಸಭಾಂಗಣದಲ್ಲಿ ನಡೆದ 5ನೇ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಅಮೃತ ಉಮೇಶ್ ಅವರು ಉಪನ್ಯಾಸ ನೀಡಿ ಮಾತನಾಡಿದರು. ನಿಜವಾದ ಭಗವಂತನನ್ನು ಕಾಣಬೇಕಾದರೆ ನಾವು ಭಗವಂತನ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅವತಾರ ಸಿದ್ಧಾಂತ ಹಾಗೂ ವಿಗ್ರಹ ಪೂಜೆ ಭಾರತೀಯರಲ್ಲಿ ಹಾಸು ಹೊಕ್ಕಾಗಿದೆ ಎಂದರು. ಇವತ್ತಿನ ಹೊಸ ಜನಾಂಗಕ್ಕೆ ನಾವೆಲ್ಲರೂ ವೇದ ಅಂತ ಹೇಳಿದ್ರೆ ಹೌದಾ ಯಾವ ಅಂಗಡಿ ಸಿಗತ್ತೆ ಅಂತ ಕೇಳುವಂತವ್ರು ಕೂಡ ಇದ್ದಾರೆ. ಹಾಗಾಗಿ ಏನು ಅಂತಾನೆ ಗೊತ್ತಿಲ್ಲದೆ ಇರುವಂತವ್ರು ಇವತ್ತು ಮುಂದೆ ಇದ್ದಾರೆ. ಆದ್ರಿಂದ ವೇದ ಅಂದ್ರೆ ಏನು ಅನ್ನೋದನ್ನ ನಾನು ಎರಡು ಮಾತುಗಳಲ್ಲಿ ಹೇಳಿ ನನ್ನ ವಿಷಯವನ್ನು ಪ್ರವೇಶಿಸ್ತೀನಿ. ಜ್ಞಾನವನ್ನ ವೇದ ಅಂತ ಹೇಳಿ ಕರೀತೀವಿ. ಈ ಜ್ಞಾನ ಅನ್ನೋದೇನಿದೆ, ಈ ವೇದಗಳಲ್ಲಿ ಕೊಟ್ಟಂತಹ ಜ್ಞಾನ ಪ್ರತಿಯೊಬ್ಬ ಮಾನವನ ಜೀವನದ ಎಲ್ಲ ಘಟ್ಟಗಳಲ್ಲೂ ಕೂಡ ಮಾರ್ಗದರ್ಶನ ಕೊಡುವಂಥದ್ದು, ಮತ್ತೆ ಎಲ್ಲರಿಗೂ ಇರುವಂಥದ್ದು, ಎಲ್ಲ ಕಾಲಕ್ಕೂ ಸಲ್ಲುವಂಥದ್ದಾಗಿದೆ. ಅದಕ್ಕೆ ಈ ವೇದಗಳಿಗೆ ನಾವು ಮಹತ್ವವನ್ನು ಕೊಟ್ಟಿರುವಂಥದ್ದು. ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಸ್ವಾಮೀಜಿ ಆಶೀರ್ವಚನಗೈದರು. ಮಂಗಳೂರು ಡೊಂಗರಕೆರೆ ವೆಂಕಟರಮಣ ದೇವಳದ ಆಡಳಿತ ಮುಕ್ತೇಸರ ವರದರಾಯ ನಾಗೇಶ್ವರ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇದೇ ವೇಳೆ ದಾನಿಗಳಾದ ನವೀನ್ ಸುವರ್ಣ, ಮಾಧವ ಕುಕ್ಯಾನ್ ಹಾಗೂ ಕೇಶವ್ ಸನಿಲ್ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ಮಾಣಿಲ ಮೋಹನ್ ದಾಸ ಸ್ವಾಮೀಜಿ, ಮಾಜಿ ಸಚಿವ ವಿನಯ್ ಕುಮಾರ್ ಸೊರ್ಕೆ, ಜಾಗತಿಕ ಬಂಟರ ಒಕ್ಕೂಟದ ಹಾಗೂ ಕಟೀಲು ಬ್ರಹ್ಮಕಲಶೋತ್ಸವ ಮುಂಬೈ ಸಮಿತಿಯ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ, ಮೂಡಬಿದಿರೆ ಉದ್ಯಮಿ ಶ್ರೀಪತಿ ಭಟ್, ಕಟೀಲು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ಪೂಜಾರ್ತಿ ಮತ್ತಿತರರು ಉಪಸ್ಥಿತರಿದ್ದರು.